ಆತ್ಮೀಯ ವಿಟಿವಿ ವೀಕ್ಷಕರೇ, ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರಗಳು. ಇಂದಿನ ವಿಶೇಷ ಕಾರ್ಯಕ್ರಮ ಸಾಧಕರೇ ನಿಮಗಿದು ನಮಸ್ಕಾರ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ, ಅಂದರೆ ಶೈಕ್ಷಣಿಕವಾದ ಕ್ಷೇತ್ರ ಆಗಿರ್ಬೋದು, ಕೃಷಿ ಕ್ಷೇತ್ರ ಆಗಿರ್ಬೋದು, ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು, ಹೀಗೆ ನಾನಾ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಒಂದು ವಿಶೇಷ ಸಾಧನೆ ಮಾಡಿರ್ತಕ್ಕಂಥ ಸಾಧಕರ ಒಂದು ಪರಿಚಯವನ್ನು ಮಾಡತಕ್ಕಂಥ ವಿಶೇಷ ಕಾರ್ಯಕ್ರಮವೇ ಸಾಧಕರೇ ನಿಮಗಿದು ನಮಸ್ಕಾರ ಅಂತಕ್ಕಂಥದ್ದು ಕೂಡ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಬ್ಬ ಮಹಿಳೆ ಕೇವಲ ಮನೆಗೆ ಮಾತ್ರ ಸೀಮಿತ ಅಲ್ಲ, ಸಮಾಜದಲ್ಲಿ ಕೂಡ ಅವರದೇ ಆದಂಥ ಒಂದು ವಿಶಿಷ್ಟವಾದ ಕೊಡುಗೆ ಇದೆ. ಅಂಥ ಒಂದು ವಿಶಿಷ್ಟವಾದ ಕೊಡುಗೆಯಲ್ಲಿ ಬರವಣಿಗೆ ಆಗಿರ್ಬೋದು, ಅಥವಾ ಶಿಕ್ಷಣ ಆಗಿರ್ಬೋದು, ಅಥವಾ ಕೃಷಿ ಆಗಿರ್ಬೋದು, ಸಾಹಿತ್ಯ ಕ್ಷೇತ್ರ, ಹೀಗೆ ನಾನಾ ವಿಭಾಗಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವಿಶಿಷ್ಟವಾದ ಸಾಧಕರು ನಮ್ಮ ಜೊತೆಗಿದ್ದಾರೆ. ಕೇವಲ ಗೃಹಿಣಿಯಾಗಿ ಮನೆ ಕೆಲಸ ಮಾಡ್ತಕ್ಕಂಥದ್ದು ಮಾತ್ರ ಅಲ್ಲ, ಕುಟುಂಬವನ್ನು ನೋಡಿಕೊಳ್ಳುವುದರ ಜೊತೆಗೆ ವಿಶೇಷವಾದ ಹೊಣೆಗಾರಿಕೆ ಇರ್ತಕ್ಕಂಥದ್ದು ಕೂಡ. ಅಂಥ ಹೊಣೆಗಾರಿಕೆಯ ಮಧ್ಯೆ ಪೋಷಣೆಯ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು, ಸಮಾಜಕ್ಕೆ ವಿಶೇಷವಾದ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥ ಸಾಧಕರು ಕೂಡ ನಮ್ಮ ಜೊತೆಗಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಬರಹಗಾರರಾಗಿ, ಅನುವಾದಕರಾಗಿ, ಕವಿಗಳಾಗಿ ವಿಶೇಷವಾದ ರೀತಿಯಲ್ಲಿ ಕೂಡ ಗುರುತಿಸಿಕೊಂಡಿದ್ದಾರೆ. ಅವರೇ ಶ್ರೀಮತಿ ಮಾಧುರಿ ದೇಶಪಾಂಡೆ ಅವರು ಕೂಡ. ಅವರು ಕನ್ನಡದಿಂದ ಹಿಂದಿಗೆ ಅನುವಾದ ಮಾಡತಕ್ಕಂಥ ವಿಶಿಷ್ಟತೆ ಇದೆ, ಹಿಂದಿಯಿಂದ ಕನ್ನಡಕ್ಕೆ ಅನುವಾದ ಮಾಡತಕ್ಕಂಥ ವಿಶಿಷ್ಟತೆ ಇದೆ, ಆಂಗ್ಲ ಭಾಷೆಯಿಂದ ಕನ್ನಡ ಭಾಷೆಗೆ ಅನುವಾದ ಮಾಡತಕ್ಕಂಥದ್ದಿದೆ. ಹೀಗಾಗಿ ಕಾದಂಬರಿ, ಕತೆ, ಕವನಗಳು, ಹೀಗೆ ನಾನಾ ವಿಭಾಗಗಳಲ್ಲಿ ಕೂಡ ಅವರದೇ ಆದಂಥ ಒಂದು ವಿಶಿಷ್ಟತೆಯನ್ನು ಗುರುತಿಸಿಕೊಂಡಿದ್ದಾರೆ. ಅವರ ಒಂದು ಕಿರು ಪರಿಚಯವನ್ನು ನಮ್ಮ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಕೊಳ್ಳೋಣ, ನೋಡೋಣ. ಮೇಡಮ್ ಅವರೇ, ತಮಗೆ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಬಹಳ ಒಂದು ವಿಶೇಷವಾದ ಸಾಧನೆ ಕೂಡ ನಾನು ಹೇಳಿದ ಹಾಗೆ, ಒಬ್ಬ ಮಹಿಳೆ ಕೇವಲ ಮನೆಗೆ ಮಾತ್ರ ಸೀಮಿತ ಆಗ್ತಕ್ಕಂಥದ್ದು ಕೂಡ. ಇವತ್ತು ಒಂದು ಕುಟುಂಬ ವಿಶೇಷವಾದ ರೀತಿಯಲ್ಲಿ ಸಾಗಬೇಕು ಅಂತಂದರೆ, ಮಕ್ಕಳು ಸರಿಯಾದ ಮಾರ್ಗದಲ್ಲಿ ಸಾಗಬೇಕು ಅಂತಂದರೆ, ಒಂದು ಸಮಾಜ ಸರಿಯಾದ ಮಾರ್ಗದಲ್ಲಿ ಸಾಗಬೇಕಂತಂದ್ರೆ ಮಹಿಳೆಯ ಪಾತ್ರ ಬಹಳ ಅಮೂಲ್ಯ. ಯಾಕಂತಂದ್ರೆ ಅಮ್ಮ ಒಂದು ಸಹನಶೀಲತೆ ಇರ್ತಕ್ಕಂಥದ್ದು, ಅಮ್ಮ ಸಹನಾಭೂತಿಯನ್ನು ಬೆಳೆಸ್ಕೊಂಡಿರ್ತಕ್ಕಂಥದ್ದು, ಅಮ್ಮ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು. ಅಂಥ ಒಂದು ವಿಶಿಷ್ಟವಾದ ಕೊಡುಗೆಯನ್ನು ಕೂಡ ತಾವು ಇವತ್ತು ನಮ್ಮ ಸಮಾಜದಲ್ಲಿ ಕೊಟ್ಟಿದೆ. ಹಾಗಾಗಿ ನಮಗೂ ಕೂಡ ಸಂತೋಷವಾಗ್ತಕ್ಕಂಥದ್ದು. ವೀಕ್ಷಕರು ಕೂಡ ತಮ್ಮದೇ ಆದ ಒಂದು ವಿಶೇಷವಾದ ನೋಡುವುದರ ಮೂಲಕ ನಿಮ್ಮ ಒಂದು ತಾಯಿ ಸಾಗಿ ಬಂದ ರೀತಿಯನ್ನು ಕೂಡ ನೋಡ್ತಾ ಇರ್ತಕ್ಕಂಥದ್ದು, ಅವರು ಕೂಡ ಮಕ್ಕಳಿಗೆ ತಿಳಿಸಿಕೊಡ್ತಕ್ಕಂಥದ್ದು. ಹಾಗಾಗಿ ಪ್ರಪ್ರಥಮವಾಗಿ ತಾವು ತಮ್ಮ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ಬೇಕು. ನಮಸ್ಕಾರ. ನನ್ನ ಹೆಸರು ಮಾಧುರಿ ದೇಶಪಾಂಡೆ ಅಂತ. ನಾನು ಇಲ್ಲೇ ಬೆಂಗಳೂರು, ಇಲ್ಲೇ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಎಲ್ಲ ಮಾಡಿದ್ದಿದ್ದೆ. ನನ್ನ ಶಾಲಾ ಕಾಲೇಜುಗಳಿಂದ ನನಗೆ ಬರವಣಿಗೆ ಹವ್ಯಾಸ ಇದೆ. ಹಾಗೆ ಅದು ಮುಂದೆ ಬೆಳೀತಾ ಅದನ್ನು ಅನುವಾದಕ್ಕೂ ಬೆಳೆಸ್ಕೊಂಡು ಅದನ್ನು ವೃತ್ತಿ ಮಾಡಿಕೊಂಡು ಬರವಣಿಗೆಯನ್ನು ಪ್ರವೃತ್ತಿ ಮಾಡ್ಕೊಂಡಿದ್ದೀನಿ. ಆಮೇಲೆ ತಮ್ಮ ಒಂದು ತಂದೆ ತಾಯಿಯ ಒಂದು ಕಿರು ಪರಿಚಯ. ನಮ್ಮ ತಂದೆ ಪ್ರಾಣೇಶ್ ಪಾಟೀಲ್ ಅಂತ, ಅವರು ಇಲ್ಲಿ ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರಿಲಿ ಕೆಲಸ ಮಾಡ್ತಾ ಇದ್ರು. ನಮ್ಮ ತಾಯಿ BSNL ಒಳಗೆ ಕೆಲಸ ಮಾಡ್ತಿದ್ರು. ನಾನು ಒಬ್ಬಳೇ ಮಗಳು. ತಮ್ಮ ಒಂದು ಶಿಕ್ಷಣ ಎಲ್ಲೆಲ್ಲಾಗಿತ್ತು? ನನ್ನ ಪ್ರಾಥಮಿಕ ಶಿಕ್ಷಣ ವುಮೆನ್ಸ್ ಪೀಸ್ ಲೀಗು ಮತ್ತು ವಿದ್ಯಾವರ್ಧಕ ಸಂಘದಲ್ಲಾಯಿತು. ಹೈಸ್ಕೂಲು ಇದು ಎಲ್ಲ ವಾಸವಿ ವಿದ್ಯಾನಿಕೇತನಲ್ಲಿ, ಬಸವನಗುಡಿ ವಾಸವಿ ವಿದ್ಯಾನಿಕೇತನಲ್ಲಿ ಇತ್ತು. ಆಮೇಲೆ ಕಾಲೇಜನ್ನು BMS ವುಮೆನ್ಸ್ ಕಾಲೇಜಲ್ಲಿ ಪ್ರೀ ಯೂನಿವರ್ಸಿಟಿ ಆಯಿತು. ಆಮೇಲಿಂದ ಹೀಗೆ ಸ್ವಲ್ಪ ಹೆಲ್ತ್ಗೆ ಸಮಸ್ಯೆ ಆಗಿಬಿಟ್ಟು ಇದರಲ್ಲಿ KSOU ಇಂದ ನಂದು BA ಮತ್ತು ಕನ್ನಡ ಮತ್ತು ಹಿಂದಿ MA ಎರಡೂ ಕೂಡ ಕರೆಸ್ಪಾಂಡೆನ್ಸಲ್ಲೇ ಮಾಡ್ಕೊಂಡಿದ್ದೀನಿ. ಬಹಳ ಸಂತೋಷ. ಆಮೇಲೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಅವರದಂಥ ಕೆಲವು ಅಭ್ಯಾಸಗಳಿರುತ್ತೆ. ಯಾವ ರೂಪದಲ್ಲಿ ಆಗಿರ್ಬೋದು, ಅದು ನಟನೆ ಆಗಿರ್ಬೋದು, ಬರವಣಿಗೆ ಆಗಿರ್ಬೋದು, ಅಥವಾ ವಿಶೇಷವಾದ ರೀತಿಯಲ್ಲಿ ಭರತನಾಟ್ಯ ಆಗಿರ್ಬೋದು, ಸಾಂಸ್ಕೃತಿಕವಾಗಿ ಗುರುತಿಸತಕ್ಕಂಥ ಒಂದು ವಿಶಿಷ್ಟ ಅಭ್ಯಾಸಗಳು ಕೂಡ ಇರುತ್ತೆ. ಹಾಗೆ ತಮಗೆ ಯಾವ ರೀತಿಯಾದ ಹವ್ಯಾಸಗಳು ಮತ್ತು ಪ್ರವೃತ್ತಿಗಳು ಇದೆ? ಸಾಮಾನ್ಯವಾಗಿ ದೇವ್ರ ಮುಂದೆ ಅಷ್ಟೇ ಹಾಡ್ತೀನಿ. ನನಗೆ ಸಂಗೀತ ಅಂತ ಕಲ್ತಿಲ್ಲ. ಹಾಡು ಸ್ಕೂಲಲ್ಲಿ ಎಲ್ಲ ಹಾಡು, ಡಿಬೇಟು, ಎಸ್ಸೆ ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಆ ರೀತಿ ವಿಶೇಷ ತುಂಬ ಅಚೀವ್ಮೆಂಟ್ ಮಾಡೋ ಅಂತ ಯಾವುದೇ ಒಂದು ಹವ್ಯಾಸ ಇಲ್ಲ. ಮೇಜರ್ ನನ್ನದು ಜಾಸ್ತಿ ಬರವಣಿಗೆನೇ ಜಾಸ್ತಿ. ಈಗ ಹಾಡು ಅಂತಂದ್ರೆ ಯಾವ ರೀತಿ ಹಾಡನ್ನ ಮನೆಯಲ್ಲಿ ಹಾಡ್ತಾ ಇದ್ರು? ಸಾಮಾನ್ಯ ದೇವ್ರ ಪೂಜೆ ಟೈಮಲ್ಲಿ ಅಷ್ಟೇ ಹಾಡೋ ಅಂತ ದಾಸರ ಗೀತೆಗಳು ಅಷ್ಟೇ. ಯಾವ ಒಂದು ಸಾಲು ನಮ್ಮ ವೀಕ್ಷಕರಿಗೆ ಹೇಳ್ತೇವೆ? ಅಷ್ಟು
ಒಂದು ಸಾಲನೆ ಹೇಳಿ. ಇಲ್ಲ, ನಂಗೆ ನೆಗಡಿ ಬಂದಿರೋದ್ರಿಂದ ಹಾಡಕ್ಕಾಗಲ್ಲ, ಕ್ಷಮಿಸಿ. ಹಾಡೋ ಅದೇ ದೇವ್ರ ಪೂಜೆ ಸಮಯಕ್ಕಷ್ಟೇ, ಹಂಗೆ ಎಲ್ಲೂ ಹಾಡುಗಾರಿಕೆ ಅಂತೇನಿಲ್ಲ. ಸ್ಕೂಲಲ್ಲಿ ಕಾಲೇಜಲ್ಲಿ ಹಾಡಿದ್ದಷ್ಟೇ. ಈ ಹವ್ಯಾಸಗಳು ಅಂತ ತಾವು ಹೇಳಿದ್ರಿ, ಬೇರೆ ಬೇರೆ ಇರ್ತದಂತಾರೆ, ಕೇವಲ ಮನೆಯಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು. ಕೆಲವು ಜನ ಹೇಳ್ತಾರೆ ನಾನು ಬಾತ್ರೂಮ್ ಸಿಂಗರ್ ಇದ್ದೇನೆ ಅಂತ ಹೇಳ್ತಾರೆ, ಅಥವಾ ಮನೆಯಲ್ಲಿದ್ದಾಗ ಮಾತ್ರ ನಾನು ಬರೀತೇನೆ, ಮನೆಯಲ್ಲಿದ್ದಾಗ ಮಾತ್ರ ಹವ್ಯಾಸ ಇದೆ, ಆಚೆ ಹೋದಾಗ ನಾನಿಲ್ಲ ಅಂತ ಹೇಳ್ತಿರ್ತಾರೆ. ಆದರೆ ಮುಖ್ಯವಾಗಿ ತಾವು ಹೇಳಿದ್ರಿ ಏನಂತಂದ್ರೆ ಬರವಣಿಗೆ ನನ್ನ ಒಂದು ಹೆಚ್ಚಿನ ಒಂದು ಅಭಿರುಚಿ, ಆಸಕ್ತಿ ಅಂತಕ್ಕಂಥದ್ದು. ಹೇಗೆ ಆ ಒಂದು ಬರವಣಿಗೆ ಪ್ರೇರಣೆ ಅಥವಾ ಸ್ಫೂರ್ತಿ? ನಮ್ಮ ಮನೆಯಲ್ಲಿ ನಮ್ಮ ತಂದೆ ಕವನ ಬರೀತಿದ್ರು, ನಾನು ಚಿಕ್ಕವಳಿದ್ದಾಗ ಬರೀತಿದ್ರು. ನಮ್ಮ ಚಿಕ್ಕಪ್ಪ ಕನ್ನಡ ಲೆಕ್ಚರರ್ ಇದ್ದಾರೆ, ಮತ್ತೆ ಅವರು ಒಂದು 12-13 ಕಾದಂಬರಿ ಬರೆದಿದ್ದಾರೆ. ಸಣ್ಣ ವಯಸ್ಸಿಂದ ನಾನು ನೋಡಿದ ಹಾಗೆ ಅವರು ಬರ್ದಿದ್ ನೋಡೇ ನನಗೂ ಬರೀಲಿಕ್ಕೆ ಒಂದು ಪ್ರೇರಣೆ ಸಿಕ್ಕಿದ್ದು. ಅವರು ಕನ್ನಡ ತುಂಬಾ ಚೆನ್ನಾಗಿ ಕನ್ನಡ ಲೆಕ್ಚರರ್ ಆಗಿದ್ರು, ಇವರು ರಿಟೈರ್ ಆಗಿದ್ದಾರೆ. ಅವರು ಕತೆ ಹೇಳೋದು, ಅವರು ಹೇಳೋ ಇದು ನನಗೆ ಸ್ಫೂರ್ತಿಯಾಗಿ ಅವಾಗಿಂದ ನನಗೆ ಬರಿಬೇಕು, ನಾನು ಬರಿಬೇಕು ಅಂತ ಅನ್ನೋದು ನನಗೆ ಒಂದು 5-6 ವರ್ಷ ಅನ್ನೋವಾಗೆ. ನಮ್ಮಲ್ಲಿ ನಮ್ಮ ಚಿಕ್ಕಪ್ಪ ಕಾದಂಬರಿ ಬರೆದ್ರೆ ನಾನು ಮಕ್ಕಳ ಕತೆ ಬರೀತೀನಿ ಅಂತ ಹೇಳ್ಬಿಟ್ಟು ಅವಾಗಿಂದ ನನಗೆ ಒಂದು ಇದು ಇತ್ತು. ಹೈಸ್ಕೂಲಿಗೆ ಬರ್ತಾ 7-8ನೇ ಕ್ಲಾಸಲ್ಲಿ ಸ್ಕೂಲಲ್ಲೆಲ್ಲ ಕಾಂಪಿಟೇಷನ್ ಆದಾಗ, ಮತ್ತೆ ಬೇರೆಯವ್ರು ಇನ್ನೊಬ್ರು ಯಾರೋ ಒಬ್ರು ಕವನ ಬರೆದ್ರು ಅಂದ್ರೆ ನಾನು ಯಾಕೆ ಬರಿಬಾರ್ದು ಅಂತ ಆ ಇದರಿಂದ 8ನೇ ತರಗತಿಯಿಂದ ನಾನು ಕವನ ಎಲ್ಲ ಬರೆದಿದ್ದು. ಸಣ್ಣ ಪುಟ್ಟ ಪ್ರಕೃತಿ ಬಗ್ಗೆ ಹಂಗೆ ಚಿಕ್ಕದು ಎದುರಿಗೆ ಆಗೋ ಹೋಗೋ ಸಣ್ಣ ಸಣ್ಣ ಕವನಗಳನ್ನ ಪ್ರೌಢಶಾಲೆಯಲ್ಲಿದ್ದಾಗ ಮೊದಲನೇ ಇದು ಕವನ ಝರಿ ಅಂತ, ಕವಿ ಬರೆದನು ಕಾವ್ಯ ಅದು ಇದು ಜನರಿಗೆ ನವ್ಯ ಅಂತ ನನ್ನ ಕವನ ಸಂಕಲನ ಅದೇ ಕವನ ಝರಿ ಅಂತಾನೆ. ಅದು ನಮ್ಮ ಚಿಕ್ಕಪ್ಪನ ಗೆಳೆಯರೊಬ್ಬರಿದ್ದಾರೆ, ಅವರು ಅದೇ ಕಾಲೇಜಲ್ಲಿ ಲೆಕ್ಚರರ್ ಇದ್ರು. ನನ್ನ ಕವಿತೆ ಬರೆದು ತಗೊಂಡು ಹೋಗಿ ತೋರಿಸಿದಾಗ ಹೀಗೆ ಬರೆದಿದೆ, ಹೀಗೆ ಹರಿದಿದೆ ಕವನ ಝರಿ, ಇದನ್ನು ಬರೆದವಳು ಮಾಧುರಿ ಅಂತ ಅವರು ಸೇರಿಸ್ಕೊಟ್ಟಿದ್ರು. ಅದನ್ನ ಕವನ ಝರಿ ಅಂತ ನನ್ನ ಕವನ ಸಂಕಲನಕ್ಕೆ ಹೆಸರಿಟ್ಟಿದ್ದು ನಾನು. ನನ್ನ ಓದಿನ ವಲಯ ಹೆಂಗೆ ಬೆಳೀತು ಅಂದ್ರೆ, ನಮ್ಮ ಅಮ್ಮನ ತಮ್ಮ ಅವರು ಒಂದು ಹವ್ಯಾಸಕ್ಕೆ ಅಂತ ಲೈಬ್ರರಿ ಮಾಡ್ಕೊಂಡಿದ್ರು. ಆ ಲೈಬ್ರರಿಲಿ ಬುಕ್ ಇತ್ತು, ನಮ್ಮ ಮನೆಗೆ ಸ್ವಲ್ಪ ಹತ್ರ ಇತ್ತು ಅದು. ಆವಾಗ ಹೋದಾಗ ಎಲ್ಲ ಅವಾಗಿಂದ ಮ್ಯಾಗಝಿನ್ಗಳು, ಸುಧಾ, ತರಂಗ, ಮಂಗಳ, ಎಲ್ಲ ಬಾಲಮಿತ್ರ ಎಲ್ಲ ಹೋಗ್ತಾ ಹೈಸ್ಕೂಲಿಗೆ ಬರ್ತಾ ಕಾದಂಬರಿಗಳನ್ನ ಓದಕ್ಕೆ ಆ ಓದು ಏನು ಸ್ಟಾರ್ಟ್ ಮಾಡಿದ್ಮೇಲೆ ನನಗೂ ಬರೀಬೇಕು ಅಂತ ಹುಮ್ಮಸ್ಸು ಜಾಸ್ತಿ ಆಯ್ತು. ಜಾಸ್ತಿ ದೊಡ್ಡದಾಗಿದೆ ಪ್ರಪಂಚ ಅನ್ನೋದು ಅರ್ಥ ಆಗಕ್ಕೆ ಸ್ಟಾರ್ಟ್ ಆದ್ಮೇಲೆ ಆಯಾ ವಯಸ್ಸಿಗೆ ಒಂದು ಇದು ಇರುತ್ತಲ್ಲ, ಮೊದಲೆಲ್ಲ ಸ್ವಲ್ಪ ಪ್ರೇಮ ಕಾವ್ಯ, ಆಮೇಲೆ ಸ್ವಲ್ಪ ದೊಡ್ಡವಳಾಗ್ತಾ ವೈಚಾರಿಕ ಲೇಖನಗಳು, ಆ ತರ ಓದ್ತಾ ಬರೀತಿದ್ದೆ. ಅವಾಗೆಲ್ಲ ಪೇಪರಿಗೆ ಕಳ್ಸಕ್ಕೆ ಅಷ್ಟು ಪ್ರೋತ್ಸಾಹ. ಸಾಮಾನ್ಯವಾಗಿ ಆ ಒಂದು ಓದು ಹವ್ಯಾಸಗಳು ಎಲ್ಲ ಇದ್ದಾಗ ಕೆಲವು ಲೇಖಕರು ಪ್ರಭಾವ ಬೀರುತ್ತಾರೆ. ಸಾಮಾನ್ಯ ತರ ಬೇಂದ್ರದ್ದಾಗಿರ್ಬೋದು, G.S. ರುದ್ರಪ್ಪ ಆಗಿರ್ಬೋದು, ಕುವೆಂಪು ಆಗಿರ್ಬೋದು, ಆ ಥರ ಏನಾದರೂ ಒಂದು ಪ್ರೇರಣೆ ಅವಾಗ ಏನಾದ್ರು ಸಿಗ್ತದೆ ಅಂತ ಕೃತಿಗಳನ್ನು ಕೂಡ ಓದ್ತಾ ಇದ್ದಾರೆ. ನನಗೆ ಶಿವರಾಮ ಕಾರಂತರ ಪುಸ್ತಕಗಳು ತುಂಬಾ ಇಷ್ಟ ಆಗೋದು. ಪ್ರಕೃತಿ ಇದು, ಆಮೇಲೆ ವಾಸ್ತವ ಬದುಕಿನ ತುಂಬಾ ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ ಅವರು. ಯಾವ ಇದ್ರಲ್ಲೂ ಬೆಟ್ಟದ ಜೀವಾಗ್ಲಿ ಯಾವುದೇ ಒಂದು ಕಾದಂಬರಿ ಓದಿದ್ರು ಅಲ್ಲಿ ನಾವೇನು, ನನಗೆ ತುಂಬಾ ಪ್ರಭಾವ ಬೀರಿದ್ದು ಅಳಿದ ಮೇಲೆ ಅಂತ ಶಿವರಾಮ ಕಾರಂತರ ಕಾದಂಬರಿ. ಒಂದ 8-9ನೇ ಕ್ಲಾಸಲ್ಲಿ ಓದಿದ್ದೆ. ಅಂದ್ರೆ ನಾವು ಸತ್ತ ಮೇಲೆ ಸಹಿತ ಜನ ನಮ್ಮನ್ನ ಹೇಗೆ ಅಳಿತಾರೆ ಅಂತ ಅನ್ನೋ ಅಂತ, ಅದು ಆ ವಯಸ್ಸಲ್ಲಿ ನನಗೆ ಅದು ತುಂಬಾ ಪ್ರಭಾವ. ಇವಾಗ್ಲೂ ಅಷ್ಟೇ ನನಗೆ ಆ ಪುಸ್ತಕ ತುಂಬಾ ಇಷ್ಟ ಆಗುತ್ತೆ. ನಾವು ಇರೋವಾಗ ಏನ್ ಮಾಡಿರ್ತೀವಿ ಅದು ನಾವು ಸತ್ತ ಮೇಲೂ ಉಳಿಯುತ್ತೆ ಅಂತ ಅನ್ನೋದಕ್ಕೆ ಅದು ಒಂಥರ ಸಾಕ್ಷಿ. ನಾವು ಏನಾದ್ರು ಒಂದು ಸಾಧಿಸಿ ಹೋಗ್ಬೇಕು, ಒಂದು ಮಾದರಿಯಾಗಿರ್ಬೇಕು ಅಂತ ಅನ್ನುವಂತ ಪ್ರೇರಣೆ ಕೊಡುವಂತ ಪುಸ್ತಕ ಅದು. ನನಗೆ ಅದು ತುಂಬಾ ಇಷ್ಟ ಆಗಿತ್ತು. ಅದು ಓದಿದ್ಮೇಲೆ ಹಂಗೆ ಮುಂದೆ ಬರವಣಿಗೆ ಸ್ವಲ್ಪ ಧಾರ್ಮಿಕ ಇದು ಇರೋದ್ರಿಂದ ಸ್ವಲ್ಪ ಧಾರ್ಮಿಕ ಇದು ಆ ತರ ಎಲ್ಲ ಬರೀತಾ ಇದ್ದೆ. ಆಮೇಲೆ ಆ ಒಂದು ಕಾಲೇಜಿನ ಹಂತಗಳಲ್ಲಿ, ಹೈಸ್ಕೂಲ್ ಹಂತಗಳಲ್ಲಿ ಪುಸ್ತಕ ಪ್ರಕಟ ಆಗಿದೆಯಾ ನಿಮ್ದು ಬರವಣಿಗೆ ಆ ಸಂದರ್ಭದಲ್ಲಿ? ಇಲ್ಲ, ಅವಾಗ ಅಷ್ಟೇನಿರ್ಲಿಲ್ಲ. ಸ್ಕೂಲ್ ಮ್ಯಾಗಝೀನ್ ಅಲ್ಲಿ ಯಾವ್ದೋ ಯಾರು ಸಂಪಾದನೆ ಮಾಡಿದ್ದು ಆ ತರದ್ದೇನೋ ಕಳಿಸ್ತಿದ್ದೆ, ಅಷ್ಟಾಗಿ ಇರ್ಲಿಲ್ಲ. ನಂದು ಮೇಜರ್ ಟ್ರಾನ್ಸ್ಲೇಷನ್ ವರ್ಕ್, ಬುಕ್ ವರ್ಕ್ ಅಂತ ಸ್ಟಾರ್ಟ್ ಆಗಿದ್ದೆ ನನ್ನ 30ನೇ ವರ್ಷದ ಮೇಲೆ. ಅಂದ್ರೆ ಕಾಲೇಜ್ ಮಸ್ಬೆ ಎಲ್ಲ
ಮದುವೆಲ್ಲ ಆಗಿ ಮಕ್ಕಳು ನನ್ನ ಚಿಕ್ಕ ಮಗನಿಗೆ 1.5 ವರ್ಷ ಆದ್ಮೇಲಿಂದ ಸ್ವಲ್ಪ ನನಗೆ ಈ ಕಡೆ ಮಾಡ್ಕೋಬೇಕಿದ್ರಲ್ಲಿ ನಾನು ಒಂದೇನಾರ ಸಾಧನೆ ಮಾಡಬೇಕು ಅಂತ ಛಲ ಉಂಟು. ಅವಾಗಿಂದ ಅನುವಾದಗಳು ಎಲ್ಲ ಟೈಪು ಮಾಡ್ತೀನಿ, ಇಂಗ್ಲಿಷು, ಕನ್ನಡ, ಹಿಂದಿ 3 ಭಾಷೆಯಿಂದ. ಅಫಿಷಿಯಲ್ ಇರುತ್ತೆ, ಕೆಲವೆಲ್ಲ ಸಾಹಿತ್ಯಕ್ಕೆ ಬರುತ್ತೆ, ಯಾವ ತರ ನನಗೆ ವರ್ಕ್ ಬರುತ್ತೆ ಫ್ರೀಲಾನ್ಸ್ ಆಗಿ. ಪ್ರತಿಯೊಬ್ಬರು ಯಾವುದು ನಮ್ಗೆ ಉದಾಹರಣೆ ಮಾತೃಭಾಷೆ ಅಂದ್ರೆ ಕನ್ನಡ ಅಂತ ಬರುತ್ತೆ ಅಥವಾ ಇನ್ಯಾವುದು ಬರುವಂಥದ್ದು ಕೂಡ ಆ ಒಂದು ಭಾಷೆಯಲ್ಲಿ ಬರೋದಕ್ಕೆ ಅನುಭವ ಮಾಡ್ತೀವಿ. ಈಗ ತಾವು ಹೇಳಿದ್ರೆ ಅನುವಾದನೂ ಕೂಡ ಮಾಡೋದಕ್ಕೆ ನನಗೆ ಇದು ಸಿಕ್ತು ಅಂತ. ಹೇಗೆ ನಿಮ್ಮ ಅನುವಾದ ಮಾಡುವಂಥ ಪ್ರೇರಣೆ ಹೇಗೆ ಬಂತು? ಯಾರಿಂದ ತಮಗೆ ಒಂದು ಮಾರ್ಗದರ್ಶನ ಸಿಗ್ತಾ ಅಥವಾ ಹೇಗೆ? ನನಗೆ ಸ್ಕೂಲ್ ಡೇಸ್ ಇಂದ ಹಿಂದಿ 3ನೇ ಭಾಷೆ ಇತ್ತು. ಹಿಂದಿ ನಮ್ಮ ಮನೇಲಿ ಟಿವಿ ಇದ್ದಿದ್ರಿಂದ ಅವಾಗೆಲ್ಲ ಇವಾಗಿನ ಹಾಗೆ ನಾನು ಹೈಸ್ಕೂಲ್ ಬರೋ ಹೊತ್ತಿಗೆ ದೂರದರ್ಶನ ಜಾಸ್ತಿ ಪ್ರಚಲಿತ ಇದ್ದಿತ್ತು. ಆಮೇಲಿಂದ ನಾನು ಕಾಲೇಜಿಗೆ ಬರೋ ಹೊತ್ತಿಗೆ ಉದಯ ಟಿವಿ, ಜಿ ಟಿವಿ ಎಲ್ಲ ಬಂದಿದ್ದು. ಆ ದೂರದರ್ಶನದಲ್ಲಿ ಕನ್ನಡ ಪ್ರೋಗ್ರಾಮ್ಗಳು ಒಂದು ಲಿಮಿಟೆಡ್ ಟೈಮಿಗೆ ಮಾತ್ರ ಬರೋದು. ಅದರಿಂದ ಹೆಚ್ಚಿನ ರಾತ್ರಿ ನಾವು ಸ್ಕೂಲಿಂದ ಬಂದು ನಮ್ಮ ಹೋಮ್ವರ್ಕ್ ಎಲ್ಲ ಮುಗಿಸಿ ನಾವು ಟಿವಿ ನೋಡ್ಬೇಕು ಅನ್ನೋ ಹೊತ್ತಿಗೆ ಹಿಂದಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು. ಆ ಹಿಂದಿ ನೋಡ್ತಾ ನೋಡ್ತಾ ಅದು ನನಗೆ ಭಾಷೆ ಇಷ್ಟ ಆಯ್ತು, ಕಲಿಬೇಕು ಅಂತ ಅನ್ನಿಸ್ತು. ಸ್ಕೂಲಲ್ಲಿ ಅವಾಗಿನ್ನೂ ನಮ್ಗೆ 5ನೇ ಕ್ಲಾಸಿಗೆ ಹಿಂದಿ ಸ್ಟಾರ್ಟ್ ಆಗ್ತಿತ್ತು. ಇವಾಗ ನಮಗೆ 1ನೇ ಕ್ಲಾಸಿಂದ ಇರ್ತಿರ್ಲಿಲ್ಲ. 5ನೇ ಕ್ಲಾಸಿಂದ ಬಂದಾಗ ನಮ್ಮ ಟೀಚರ್ ಹಿಂದಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಆ ಒಂದು ಇದರಿಂದ ಹಿಂದಿ ಸೀರಿಯಲ್ಸ್ ನೋಡುವಾಗ ಅರ್ಥ ಮಾಡ್ಕೋಬೇಕು ಅಂತ ಅನ್ನೋ ಒಂದು ಇದಕ್ಕೆ ತುಂಬಾ ನೋಡ್ತಾ ಇದ್ದೆ. ಆಮೇಲೆ ಹೈಸ್ಕೂಲು ಮುಗಿಯೋ ಹೊತ್ತಿಗೆ ನಾನು PUC ಒಳಗೆ ಒಬ್ರು ಹಿಂದಿ ಕ್ಲಾಸ್ ಮಾಡ್ತಾರೆ, ಎಕ್ಸ್ಟರ್ನಲ್ ಡಿಗ್ರಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಆದ್ರಿಂದ ಈ ಹಿಂದಿ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾದು ಎಕ್ಸಾಮ್ಸ್ಗಳನ್ನ ಮಾಡ್ಕೊಂಡೆ. ಅದನ್ನ ಡಿಗ್ರಿ ಇದ್ದಾಗ ಮಾಡ್ಕೊಂಡೆ. ಆಮೇಲೆ ಆ ಹಿಂದಿ ಕ್ಲಾಸಿಗೆ ಹೋಗ್ತಾ ಹಿಂದಿ ಸಾಹಿತ್ಯದ್ದು ಇದು ಆಯ್ತು. ಇವಾಗ ಚಿಕ್ಕವಳಿದ್ದಾಗ ಕನ್ನಡ ಕಾದಂಬರಿ, ಕನ್ನಡ ಇದು ಓದಿದ್ದಾದ್ಮೇಲೆ ಹೈಸ್ಕೂಲ್ ಲೆವೆಲಿಗೆ ಬಂದ್ಮೇಲೆ ನನಗೆ ಹಿಂದಿ ಸ್ವಲ್ಪ ಆಕರ್ಷಣೆ ಆಯ್ತು. ಸ್ವಲ್ಪ ಜಾಸ್ತಿ ಹಳೇದು ಸ್ವಾತಂತ್ರ್ಯ ಟೈಮಿಂದು ಕೆಲವೆಲ್ಲ ಪುಸ್ತಕಗಳ ಪರಿಚಯ ಆಯ್ತು. ಅಲ್ಲಿ ಹಿಂದಿದು ಜಾಸ್ತಿ ಇದಾಗಿ ಹಿಂದಿ ಮೊದಲು ಹಿಂದಿ MA ಮಾಡಿದೆ, ಕರೆಸ್ಪಾಂಡೆನ್ಸ್. ಅದಾದ್ಮೇಲೆ ಕನ್ನಡ MA ಮಾಡಿದೆ. 2 MA ಮತ್ತೆ 2 ಕಡೆ ಸಾಹಿತ್ಯದ್ದು ಅದು ಒಂಥರ ರುಚಿ ಹಾಗೆ ಇದೆ. ಇವಾಗಾದ್ರೂ ಪುಸ್ತಕಗಳು ಯಾವ್ದಾದ್ರು ಸಿಕ್ಕರೆ ಪುಸ್ತಕಗಳನ್ನ ತಗೊಂಡು ಓದೋ ಅಭ್ಯಾಸ ಇದೆ. ಖಂಡಿತ ಬಹಳ ವಿಶೇಷವಾದ ಅಭ್ಯಾಸಗಳನ್ನು ಬೆಳೆಸ್ಕೊಂಡಿದ್ದೀರಿ, ವಿಶೇಷವಾದ ಒಂದು ಬರವಣಿಗೆ ರೂಪ ತಾವು ಬೆಳೆಸ್ಕೊಂಡಿದ್ದೀರಿ. ಇನ್ನು ಹಲವಾರು ವಿಚಾರಗಳನ್ನು ಕೂಡ ನಾವು ಮಾತಾಡಬೇಕಾಗಿದೆ. ಒಂದು ವಿರಾಮದ ನಂತರ ಮತ್ತೆ ನಾವು ಕಾರ್ಯಕ್ರಮ ಮುಂದುವರಿಸೋಣ. ಆತ್ಮೀಯ ವೀಕ್ಷಕರೇ, ಈ ಒಂದು ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ. ನಾವು ಸ್ವತಂತ್ರ ಪತ್ರಿಕೋದ್ಯಮದ ಆಶಯದಲ್ಲಿ ನಡೆಸುತ್ತಿರುವವರು. ನಾವು ಯಾರ ಮುಲಾಜಿಗೂ ಮರ್ಜಿಗೂ ಒಳಗಾಗುವುದಿಲ್ಲ. ಯಾವ ರಾಜಕಾರಣಿಯ ಹಿಂದೆಯೂ ಬಿದ್ದು ಸುದ್ದಿ ಮಾಡುವುದಿಲ್ಲ. ಅವರಿಂದಲೇ ಬದುಕುವ ಇರಾದೆಯೂ ನಮಗಿಲ್ಲ. ಹೀಗಾಗಿ ವೀಕ್ಷಕರ ಬೆಂಬಲವೇ ನಮ್ಮ ಶ್ರೀರಕ್ಷೆ. ನೀವು ನಮ್ಮ ಪ್ರಯತ್ನಕ್ಕೆ ಬೆಂಬಲ ನೀಡುವುದಾದರೆ ಈ QR ಕೋಡ್ ಸ್ಕ್ಯಾನ್ ಮಾಡಿ ನಿಮಗೆ ಸಾಧ್ಯವಾದ ಮೊತ್ತವನ್ನು ಕಳುಹಿಸಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ನೋಡ್ತಾ ಇರಿ. ಮತ್ತಷ್ಟು ಗುಣಮಟ್ಟದ ಕಾರ್ಯಕ್ರಮ, ಸುದ್ದಿ ನೀಡುವ ಗುರಿ ನಮ್ಮದು.